ದೇರಳಕಟ್ಟೆ ಫಾದರ್ ಮುಲ್ಲರ್ ಹೋಮಿಯೋಪತಿ ಮಹಾವಿದ್ಯಾಲಯ ಬೊಕ ಆಸ್ಪತ್ರೆದ ಒಟ್ಟು ಸೇರಿಗೆಡು ವಿಶ್ವ ಹೋಮಿಯೋಪತಿ ದಿನಾಚರಣೆದ ಅಂಗವಾದ ಆರೋಗ್ಯದ ಬೊಕ ಹೋಮಿಯೋಪತಿ ಮರ್ದದ ಉಪಯೋಗ ತೆರಿಪವನ ಜನಜಾಗೃತಿ ಜಾಥಾ ಬೊಕ ಬೀದಿ ನಾಟಕನು ತೊಕ್ಕೋಟು ಜಂಕ್ಷನ್ ಅಂಗಾರೆ ಕಾಂಡೆ ನಡಪಾಯರು. ಫಾದರ್ ಮುಲ್ಲರ್ ಹೋಮಿಯೋಪತಿ ಮಹಾವಿದ್ಯಾಲಯ ಬೊಕ್ಕ ಆಸ್ಪತ್ರೆದ ಒಟ್ಟು ಸೇರಿಗೆಡು ವಿಶ್ವ ಹೋಮಿಯೋಪತಿ ದಿನಾಚರಣೆದ ಅಂಗವಾದ ಆರೋಗ್ಯದ ಬೊಕ್ಕ ಹೋಮಿಯೋಪತಿ ಆಸ್ಪತ್ರೆ ತಿಕ್ಕುನ ಮರ್ದದ ವಿಶೇಷತೆ ಬಗೆಟ್ ಬೀದಿ ನಾಟಕನು ತೊಕ್ಕೋಡು ಜಂಕ್ಷನ್ ಅಂಗರ ಕಾಂಡೆ ಅಟನೆ ಮಲ್ತಿತ್ತೇರು. ಸುಡುಕಾದ ತೊಕ್ಕೋಟು ಬಸ್ ಸ್ಟ್ಯಾಂಡ್ ಹಿಡ್ದು ತೊಕ್ಕೋಡು ಜಂಕ್ಷನ್ ಸುತ್ತುಪಾಡ್ದು ಆರೋಗ್ಯ ತಿಳುವಳಿಕೆದ ಘೋಷಣೆ ಹೋಮಿಯೋಪತಿ ಮರ್ದದ ಉಪಯೋಗದ ಘೋಷವಾಕ್ಯದ ಭಿತ್ತಿ ಫಲಕ ಪ್ರದರ್ಶನ ಘೋಷಣೆಲೇನು ಪಾಡೊಂದು ಜನಜಾಗೃತಿ ಜಾಥಾ ನಡಪಾಯರು. ನಿಮ್ಮ ಆರೋಗ್ಯ ನಿಮ್ಮ ಭವಿಷ್ಯ, ನಿಮ್ಮ ಆರೋಗ್ಯ ಹೋಮಿಯೋಪತಿ ಸೇವನೆ ರೋಗ ನಿರೋಧಕ ಶಕ್ತಿಯ ವರ್ಧನೆ, ರೋಗ ನಿರೋಧಕ ಶಕ್ತಿ ಅದನ್ನು ವ್ಯರ್ಥ ಮಾಡಬೇಡಿ, ಆರೋಗ್ಯವೇ ಭಾಗ್ಯ, ಅದನ್ನು ವ್ಯರ್ಥ ಮಾಡಬೇಡಿ. ಫಾದರ್ ಮುಲ್ಲರ್ ಹೋಮಿಯೋಪತಿ ಕಾಲೇಜಿದ ಸಮುದಾಯ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಸಜ್ಜನ್ KRE ಕಾರ್ಯಕ್ರಮದ ಬಗೆಟು ಮಾಹಿತಿನ ಕೊರಿಯರು. ಜನರು ನೋಡಿ ಅರ್ಥ ಮಾಡಿಕೊಂಡು ಇಲ್ಲಿ ಹತ್ತಿರವೇ ನಮ್ಮ ಫಾದರ್ ಮುಲ್ಲರ್ ಹೋಮಿಯೋಪತಿ ಮಹಾವಿದ್ಯಾಲಯ, ಅದರಲ್ಲಿ ತುಂಬ ಚಿಕಿತ್ಸಾ ವಿಧಾನಗಳಿದೆ. ಮಕ್ಕಳಿಗಾಗಿ ಸ್ತ್ರೀರೋಗ ವಿಧಾನಕ್ಕೆ ಮತ್ತು ಮಾನಸಿಕ ಚಿಕಿತ್ಸೆಗಾಗಿ ನಾವು ತುಂಬ ಪೇಷಂಟ್ಸ್ ಅಲ್ಲಿ ಬರ್ತಾ ಇದ್ದಾರೆ. ನಾವೇನು ಮಾಡಬೇಕಂದ್ರೆ ಜನರಿಗಿದು ಭೇಟಿಯಾಗಬೇಕು, ನಮ್ಮ ಕಾಲೇಜ್ ಬಗ್ಗೆ ಗೊತ್ತಿರಬೇಕು. ನಂತರ ಅವರೆಲ್ಲರೂ ನಮ್ಮ ಕಾಲೇಜಿಗೆ, ನಮ್ಮ ಈ ಸಂಸ್ಥೆಗೆ, ಈ ಹೋಮಿಯೋಪತಿ ಔಷಧ ಚಿಕಿತ್ಸಾ ರೀತಿಗೆ ನಾವು ಅದು ಮಾಹಿತಿ ಇಟ್ಕೊಂಡು ನಾವು ಬಂದು ಅದು ಉಪಕಾರ ರೀತಿಯಲ್ಲಿ ಅವರು ಅದು ಉಪಯೋಗಪಡಿಸಬೇಕು. ಆರೋಗ್ಯನ ಕಾತುನ ಬಗೆಟ್ ಎಚ್ಚರಿಕೆ ಹೋಮಿಯೋಪತಿ ಮರ್ದದ ಪರಿಣಾಮನ ತೆರಿಪಾವನ ಬೀದಿ ನಾಟಕನ ಹೋಮಿಯೋಪತಿ ವಿದ್ಯಾರ್ಥಿಗಳು ಜನಕ್ಲೆನ ಮನಸ್ಸಿಗೆ ಮುಟ್ಟುಲೆಕ ಗುಗ್ಗುದು ತೋಜಾಯರು. ಅವನಿಗೆ ಮಾನಸಿಕ ರೋಗದಿಂದ ಬಳಲ್ತಾ ಇದ್ದಾನೆ. 3 ವರ್ಷದಿಂದ ತುಂಬಾ ಕಡೆ ತೋರಿಸಿದ್ದೇವೆ, ಆದ್ರೆ ಎಲ್ಲಿ ಕಮ್ಮಿ ಆಗಲಿಲ್ಲ. ದೇರಳಕಟ್ಟೆಯಲ್ಲಿ ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಹಾಸ್ಪಿಟಲ್ ಅಂತ ಇದೆ, ಹೋಗಿ ಅಲ್ಲಿ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ. ಬೇಗ ಚಿಕಿತ್ಸೆ ಕೊಡ್ತೀವಿ ಅವನಿಗೆ, ನೋಡಿ ಹೇಗೆ ಆಡ್ತಿದ್ದಾನೆ. ಬೇಗ ಚಿಕಿತ್ಸೆ ಕೊಡ್ತೀವಿ. ಥ್ಯಾಂಕ್ ಯು. ಆಕ್ಸಿಡೆಂಟ್ ಆಗಿ 3 ವರ್ಷದಿಂದ ಈ ತರ ಮಾನಸಿಕ ರೋಗದಿಂದ ಬಳಲ್ತಾ ಇದ್ದಾನೆ ಅವನು. ಹೌದಾ? ಅಂತ ಕುತ್ಕೊಳ್ಳಿ. ಬೇರೆ ಏನಾದ್ರೂ ಮದ್ದು ತಗೊಳ್ತೀರಾ? ಹೌದು, ತುಂಬಾ ಕಡೆ ಟ್ರೀಟ್ಮೆಂಟ್ ಮಾಡಿದ್ದೇವೆ, ಎಲ್ಲಿ ಸಹ ಕಮ್ಮಿ ಆಗ್ಲಿಲ್ಲ. ಯಾರೋ ಹೇಳಿದ್ರು ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಲ್ಲಿ ಟ್ರೀಟ್ ಮಾಡ್ತಾರೆ ಅಂತ, ಅದಕ್ಕೆ ಬಂದಿದ್ದೇವೆ. ನಮ್ಮ ಹತ್ರ ಎಲ್ಲ ವೈದ್ಯಕ್ಕೆ ಒಂದು ನಿಮಿಷ, ನಾನೊಂದು ಮದ್ದು ಕೊಡ್ತೀನಿ, ಮತ್ತೆ ವಿಸಿಟ್ ಅಲ್ಲಿ ಒಂದು ಕೌನ್ಸಿಲಿಂಗ್ ಮಾಡ್ತೀನಿ, ಆಮೇಲೆ ಎಲ್ಲ ಕಡಿಮೆ ಆಗ್ತದೆ. ನೀವೇನು ತಲೆ ಬಿಸಿ ಮಾಡಬೇಡಿ. ಓಕೆ ಡಾಕ್ಟರ್. ನನ್ಗೆ ಗೊತ್ತು. ಈಗ ಒಂದು ಮದ್ದು ಕೊಡ್ತೀನಿ, ಬೆಳಗ್ಗೆ ಪ್ರತಿದಿನ ಯೂಸ್ ಮಾಡಿ. ಸರಿ, ಥ್ಯಾಂಕ್ ಯು ಡಾಕ್ಟರ್. ಬಾ. ಎಷ್ಟಿದೆ? ಒಂದು ಬಂಗುಡೆ ಬೂತ 2 ಅಷ್ಟೇ. ಬಂಗುಡೆ ಹೇಗೆ? ಬಂಗುಡೆ 50 ರೂಪಾಯಿ. ಕೊಡು. ಕೊಡು. 5 ಸರಿಯಾಗಿ ನೋಡೋದು ಹುಚ್ಚಾಗಿದ್ದಲ್ಲ ಅವನು. ನಾವು ಹೇಳಿದ್ವಲ್ಲ ಅಲ್ಲಿ ಹೋಗಿ ಡಾಕ್ಟರ್ ಹತ್ರ ತೋರಿಸಿ ಕಾಲೇಜಲ್ಲಿ ಅಂತ ಹೋಗಿ ಚೆಕ್ ಮಾಡ್ತಿದ್ದಾರೆ, ಸರಿಯಾಗಿದ್ದಾನೆ. ನೀನು ಚೆನ್ನಾಗಿ ಹೋದಾಯ್ತಾ? ನೀನು ದೊಡ್ಡ ನೀನು ಅದೇ ಕಾಲೇಜಿಗೆ ಸೇರಿಸ್ಬೇಕು ನೀನು, ಆಯ್ತಾ? ಒಳ್ಳೆ ಡಾಕ್ಟರ್ ಆಗುವಂತೆ. ಬಾಬಿಟ್ಟು ಡಾಕ್ಟರ್ ಅನುಷಾ, ಡಾಕ್ಟರ್ ಆಶಿಕ್, ಡಾಕ್ಟರ್ ಹಫೀಜ್, ಡಾಕ್ಟರ್ ಡೈನಾ, ಡಾಕ್ಟರ್ ರಾಜಾ ಬೊಕ್ಕ ಸಂಸ್ಥೆದ ಸಮಾಜ ಕಾರ್ಯಕರ್ತೆಯರು ಶ್ರೀ ವಿವೇಕ್ ಫೆರ್ನಾಂಡಿಸ್ ಕಾರ್ಯಕ್ರಮದ ಮುತಾಲಿಕೆಡಿತ್ತೇರು.